ಅದು ಜನವರಿ 6, 2006 ಅಂದು ದರ್ಶನ್ ಅಭಿನಯದ ಮಂಡ್ಯ ಸಿನಿಮಾ ತೆರೆ ಕಂಡಿತ್ತು. ಓಂ ಪ್ರಕಾಶ್ ರಾವ್ ನಿರ್ದೇಶನದ ಈ ಚಿತ್ರ ತೆಲುಗಿನ ಸಾಂಬ ಚಿತ್ರದ ರಿಮೇಕ್. ತೆಲುಗಿನಲ್ಲಿ ಜೂನಿಯರ್ NTR ಅವರು ಮಾಡಿದ ಪಾತ್ರವನ್ನು ಕನ್ನಡದಲ್ಲಿ ದರ್ಶನ್ ಅವರು ಮಾಡಿದ್ರು. ಈ ಚಿತ್ರದ ಬಗ್ಗೆ ಹೇಳಬೇಕಾದ್ರೆ ಈ ಚಿತ್ರ ಅಷ್ಟೇನು ಯಶಸ್ವಿಯಾಗದ ಸಿನಿಮಾ. 6 ವಾರಗಳ ಕಾಲ ಗಾಂಧಿನಗರದ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಂಡಿತ್ತು. ಉಳಿದಂತೆ ಮಿಕ್ಕುಳಿದ ಚಿತ್ರಮಂದಿರಗಳಲ್ಲಿ 50 ದಿನವನ್ನು ಪ್ರದರ್ಶನ ಕಂಡಂತಹ ಸಾಮಾನ್ಯ ಸಿನಿಮಾವಿದು. ಇದಕ್ಕೆ ಕಾರಣ ನಿರ್ದೇಶಕ ಓಂ ಪ್ರಕಾಶ್ ರಾವ್ ಅಂದರೆ ತಪ್ಪಾಗಲಿಕ್ಕಿಲ್ಲ. ಈ ಸಿನಿಮಾದಲ್ಲಿ ತೆಲುಗಿನ, ತಮಿಳಿನ 4-5 ಚಿತ್ರಗಳನ್ನು ಮಿಕ್ಸ್ ಮಸಾಲ ಮಾಡಲಾಗಿತ್ತು. ಆ ಚಿತ್ರದ ಒಂದು ದೃಶ್ಯ, ಈ ಚಿತ್ರದ ಒಂದು ದೃಶ್ಯ, ಮತ್ತೊಂದು ಯಾವುದೋ ಒಂದು ಚಿತ್ರದ ಒಂದು ಹಾಸ್ಯ, ಇವೆಲ್ಲವನ್ನು ಸೇರಿಸಿ ಒಂದು ಸಿನಿಮಾವನ್ನು ಮಾಡಲಾಗಿತ್ತು. ಮೊದಲಾರ್ಧ ಒಂದಿಷ್ಟು ಮಂದಿಗೆ ಇಷ್ಟವಾದರೆ ದ್ವಿತೀಯಾರ್ಧ ಸಿಕ್ಕಾಪಟ್ಟೆ ಡ್ರ್ಯಾಗ್ ಮಾಡಿದಂತೆ ಇತ್ತು. ಆದರೆ ಈ ಚಿತ್ರ ಹೇಳುವಷ್ಟು ಕಳಪೆಯಾಗಿರಲಿಲ್ಲ. ಒಂದು ಬಾರಿ ನೋಡಬಹುದಾದಂಥ ಸಿನಿಮಾವಿದು. ಹಾಗೆ ದರ್ಶನ್ ಅವರ ಕಟ್ಟರ್ ಅಭಿಮಾನಿಗಳಿಗೆ ಒಂದು 2-3 ಬಾರಿ ನೋಡಬಹುದೇನೋ ಗೊತ್ತಿಲ್ಲ. ಆದರೆ ಈ ಸಿನಿಮಾದಲ್ಲಿನ ದರ್ಶನ್ ಅವರ ಬಿಲ್ಡಪ್ ಆಗಲಿ ಅಥವಾ ಅವರ ಅಭಿನಯವಾಗಲಿ ಯಾವುದು ಕಳಪೆಯಾಗಿರಲಿಲ್ಲ. ತುಂಬಾ ಅತ್ಯದ್ಭುತವಾಗಿ ನ್ಯಾಚುರಲ್ ಆಗಿ ದರ್ಶನ್ ಅವರು ಮಾಡಿದರು. ಇನ್ನು ಓಂ ಪ್ರಕಾಶ್ ರಾವ್ ಅವರ ಸಿನಿಮಾ ಅಂತ ಹೇಳಿದರೆ ಮಾಸಿಗೇನು ಕೊರತೆ ಇರಲ್ಲ. ಹಾಗೆ ಈ ಚಿತ್ರದಲ್ಲಿ ಮಾಸ್ ಅಂತೂ ಅತ್ಯದ್ಭುತ. ಮೊದಲಾರ್ಧದಲ್ಲಿ ಬರುವಂತಹ ಗಣೇಶ ಪಾತ್ರ ಆಗಿರ್ಬೋದು, ದ್ವಿತೀಯಾರ್ಧದಲ್ಲಿ ಬರುವಂತಹ ಈಶ್ವರ ಪಾತ್ರವಾಗಿರ್ಬೋದು. ಈ ಚಿತ್ರದ ಒಂದು ಹಾಡಿದೆ, ಅದು ಮಂಡ್ಯ ಮಂಡ ಗಟ್ಟಿ ಅಂತ. ಈ ಹಾಡು ಆ ಕಾಲದಲ್ಲಿ ಸಿಕ್ಕಾಪಟ್ಟೆ ಮಂಡ್ಯದಾದ್ಯಂತ ಸದ್ದು ಮಾಡಿತ್ತು. ಹಾಗೆ ಉಳಿದ ಭಾಗದಲ್ಲಿ ಕೊಕ್ಕೊ ಕೋಳಿ ಅನ್ನೋ ಹಾಡಂತೂ ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸವಾಗಿತ್ತು. ಇನ್ನು ಈ ಚಿತ್ರದಲ್ಲಿ D.boss ಅವರಿಗೆ ರಕ್ಷಿತಾ ಹಾಗೂ ರಾಧಿಕಾ ಅವರು ನಾಯಕಿ ನಟಿಯರು. ಈ ಚಿತ್ರದಲ್ಲಿ ಹಾಗಂತ ಹಾಸ್ಯಕ್ಕೇನು ಕೊರತೆ ಇಲ್ಲ. ಗುರುಕಿರಣ್ ಅವರ ಸಂಗೀತ ಈ ಚಿತ್ರಕ್ಕಿದೆ. ಹಾಗೆ ಅಣಜಿ ನಾಗರಾಜ್ ಅವರ ಸಿನಿಮಾಟೋಗ್ರಫಿಯಿಂದ ಈ ಚಿತ್ರ ಮೂಡಿ ಬಂದಿದೆ. ಈ ಚಿತ್ರದ ಬಗ್ಗೆ ಒಂದು ನೆಗೆಟಿವ್ ಕಾಮೆಂಟ್ ಬರಲಿಕ್ಕೆ ಕಾರಣ ಏನಂತ ಹೇಳಿದರೆ, ಓಂ ಪ್ರಕಾಶ್ ಮತ್ತು ದರ್ಶನ್ ಅವರ ಜೋಡಿ ಅಂದರೆ ಏನೋ ಒಂಥರ ಸಿಕ್ಕಾಪಟ್ಟೆ ನಿರೀಕ್ಷೆಗಳು ಹೆಚ್ಚಾಗಿರುತ್ತೆ. ಇದಕ್ಕೆ ಕಾರಣ ಇವರ ಹಿಂದಿನ ಚಿತ್ರಗಳಾದಂತಹ ಕಲಾಸಿಪಾಳ್ಯ ಮತ್ತು ಅಯ್ಯ. ಆದರೆ ಈ ಸಿನಿಮಾ ಆ ಚಿತ್ರದ ಮನೋರಂಜನೆಯನ್ನು ಮುಟ್ಟಿರಲಿಲ್ಲ. ಕಲಾಸಿಪಾಳ್ಯ ಸಿನಿಮಾದ ಬಗ್ಗೆ ನಿಮಗೆ ಗೊತ್ತೇ ಇರ್ಬೋದು, ಅದು ಯಾವ ಮಟ್ಟಕ್ಕೆ ಯಶಸ್ಸು ಕಂಡಿದೆ ಅಂತ. ಹಾಗೆ ದರ್ಶನ್ ಅವರು ಇನ್ನೇನು ನನ್ನ ಕೆರಿಯರ್ ಮುಗೀತು ಅನ್ನುವ ಟೈಮಲ್ಲಿ ಕಲಾಸಿಪಾಳ್ಯ ದರ್ಶನ್ ಅವರಿಗೆ ಬಿಗ್ ಬ್ರೇಕ್ ಕೊಟ್ಟಂಥ ಸಿನಿಮಾ. ಹಾಗೆ ಆ ವರ್ಷದ ಬ್ಲಾಕ್ ಬಸ್ಟರ್ ಚಿತ್ರವೂ ಹೌದು. ಹೀಗಾಗಿ ಇದೇ ಜೋಡಿ ಮಂಡ್ಯ ಅನ್ನೋ ಸಿನಿಮಾ ಮಾಡುತ್ತೆ ಅಂದಾಗ ಪ್ರೇಕ್ಷಕರಿಗೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇತ್ತು. ಆದರೆ ಚಿತ್ರಮಂದಿರಕ್ಕೆ ಬಂದಂಥ ಪ್ರೇಕ್ಷಕರಿಗೆ ಈ ಎಲ್ಲ ನಿರೀಕ್ಷೆಗಳು ಹುಸಿಯಾದವು. ಒಂದಿಷ್ಟು ತಮಿಳು, ಒಂದಿಷ್ಟು ತೆಲುಗು, ಬಹುಮುಖ್ಯವಾಗಿ ಅತಿ ಹೆಚ್ಚು ದೃಶ್ಯಗಳು ತೆಲುಗಿನಿಂದ ಪ್ರೇರಿತವಾದಂಥ ದೃಶ್ಯಗಳೇ ಆಗಿದ್ದವು. ಹೀಗಾಗಿ ಈ ಸಿನಿಮಾ ಜನರನ್ನು ಮೆಚ್ಚಿಸುವಲ್ಲಿ ಯಶಸ್ವಿಯಾಗಿಲ್ಲ. ಆದರೂ ಈ ಸಿನಿಮಾ KG ರೋಡಿನ ಚಿತ್ರಮಂದಿರದಲ್ಲಿ 6 ವಾರ ಪ್ರದರ್ಶನ ಕಂಡ್ರೆ ಇತರ ಭಾಗದ ಚಿತ್ರಮಂದಿರಗಳಲ್ಲಿ 50 ದಿನಗಳ ಪ್ರದರ್ಶನವನ್ನು ಕಂಡು ಆವರೇಜ್ ಹಿಟ್ ಸಿನಿಮಾ ಎಂದು ಅನಿಸಿಕೊಂಡಿತ್ತು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.